ಕನ್ನಡ ಟಿ ವಿ ಪ್ರೇಕ್ಷಕರಿಗೆ ನಮಸ್ಕಾರ. ನಾನು ಸೋನಾ ಗಣೇಶ್ ನಾಯ್ಕ. ಇವತ್ತು ಗಂಗಮ್ಮ ತಿಮ್ಮಯದಲ್ಲಿದ್ದೀವಿ. ಇವತ್ತು ರಿಸೆಪ್ಷನ್ ನಡೀತಾ ಇದೆ. ಇದು ವೆಜಿಟೇಬಲ್ ಕಾರ್ವಿಂಗು. ಇವತ್ತೊಂದು 400ರಿಂದ 500 ಜನಕ್ಕೆ ಊಟ. ಇಲ್ಲಿ ಫುಡ್ ಕೌಂಟರ್ಗಳೆಲ್ಲ ಇದೆ. ಇವತ್ತಿನ ಮೆನು ಏನಂದರೆ ಟೊಮೆಟೊ ಸೂಪು, ಕಾರ್ನ್ ಸೂಪು, ಆಮೇಲೆ ಪನ್ನೀರ್ ಚಿಲ್ಲಿ, ರುಮಾಲಿ ರೊಟ್ಟಿ, ಪನ್ನೀರ್ ಬಟರ್ ಮಸಾಲ, ವೆಜ್ ಬಿರಿಯಾನಿ, ರೈತ, ರೈಸು, ದಾಲ್ ಫ್ರೈ, ಪೆಪ್ಪರ್ ರಸಮು. ಆಮೇಲೆ ಇವತ್ತು ಮಂಗಳೂರು ಕೌಂಟ್ರ್ ಇದೆ. ನೀರು ದೋಸೆ ಮತ್ತು ಅದಕ್ಕೆ ಪೊಟ್ಯಾಟೊ ಗೀ ರೋಸ್ಟ್ ಇದೆ. ಆಮೇಲೆ ಸ್ವೀಟಲ್ಲಿ ರಸಮಲೈ, ಹಾಟ್ ಜಿಲೇಬಿ, ಆಮೇಲೆ ಐಸ್ ಕ್ರೀಮು. ಇದು ಈ ಕೌಂಟ್ರ್ಗಳೆಲ್ಲ LED ಕೌಂಟ್ರ್ಗಳು. ಇದು ಡೆಕೋರೇಷನ್ ಕೌಂಟ್ರ್ಗಳು. ಇಂಥದ್ದು ತುಂಬ ಥರ ನಮ್ಮಲ್ಲಿ ಕೌಂಟ್ರ್ಗಳಿದೆ. ಈ ಥರ ಈವೆಂಟಿಗೆ ನಮ್ಮದು ಸಂಪರ್ಕಿಸಿ. ನಮ್ಮ ಈವೆಂಟ್ ಹೆಸರು ಸೋನಾ ಈವೆಂಟ್ಸ್ ಅಂತ. ಕೇಟ್ರಿಂಗ್ ಹೆಸರು ಸೋನಾ ಕೇಟ್ರರ್ಸ್ ಬೆಂಗಳೂರು. ವೆಜ್ ಬಿರಿಯಾನಿ. ಬಟರ್ ಮಸಾಲ.